ಕಾಪು ಕ್ಷೇತ್ರದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಂತ್ರಸ್ತರಿಗೆ ಅಗತ್ಯವಿಲ್ಲದಿದ್ದರೂ ಸಂತ್ರಸ್ತರ ಅನುಪಸ್ಥಿತಿಯಲ್ಲಿ ಬಾಡಿಗೆ ಜನರನ್ನ ಸೇರಿಸಿಯೋ ಎಂಬಂತೆ ಐಎಸ್ಪಿಆರ್ಎಲ್ ವಿರುದ್ಧ ಪ್ರತಿಭಟಿಸುವ ಡೊಂಬರಾಟ ಮಾಡಿದ್ದಾರೆ ಎಂಬುದಾಗಿ ಮಚೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂದೀಪ್ ರಾವ್ ಕಿಡಿಕಾರಿದ್ದಾರೆ। ಈ ಭಾಗದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸಹಿತ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಸೇರಿಸಿಕೊಂಡು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪ್ರತಿಭಟಿಸುವುದು ಅವರ ಹಕ್ಕು, ಆದರೆ ಪ್ರತಿಭಟನೆಯ ಹಿಂದೆ ರಾಜಕೀಯ ದುರುದ್ದೇಶ ಸಲ್ಲದು। ಪಾದೂರಿನಲ್ಲಿರುವ ಐಎಸ್ಪಿಆರ್ಎಲ್ ಘಟಕದ 1ನೇ ಹಂತದ ಯೋಜನೆಯಿಂದ ಸಂತ್ರಸ್ತರಾದವರಿಗೆ ಪರಿಹಾರ ಮತ್ತು 2ನೇ ಹಂತದ ವಿಸ್ತರಣೆಯಲ್ಲಿ ನಿರ್ವಸಿತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಜಾಥಾ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಪ್ರತಿಭಟನೆ ರಾಜಕೀಯ ಪ್ರೇರಿತ ಎಂಬುದರಲ್ಲಿ ಎರಡು ಮಾತಿಲ್ಲ। ಕಾರಣ, ಈ ಹಿಂದೆ ಇವರೇ ಶಾಸಕರಾಗಿದ್ದ ಸಂದರ್ಭ ಸ್ಥಳೀಯ ಜನಜಾಗೃತಿ ಸಮಿತಿ ಸಹಿತ ಎಲ್ಲಾ ರಾಜಕೀಯ ಮುಖಂಡರನ್ನ ಸೇರಿಸಿ ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸಿ ಬಹುತೇಕ ಫಲ ಕಂಡಿದ್ದೇವೆ। ಈ ಹೋರಾಟ ಪಕ್ಷಾತೀತವಾಗಿ ನಡೆದಿರುವುದು ಸ್ವತಃ ಸೊರಕೆಯವರಿಗೂ ಗೊತ್ತಿದೆ। ಆದರೆ ಇದೀಗ ನೆಲೆ ಕಚ್ಚಿದ ರಾಜಕೀಯ ಭವಿಷ್ಯಕ್ಕಾಗಿ ಇಲ್ಲ ಸಲ್ಲದ ಆರೋಪ ಮಾಡುವ ಸೊರಕೆ ಅವರು ತನ್ನ ಭಾಷಣದುದ್ದಕ್ಕೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಂಪನಿಯ ದಲ್ಲಾಳಿಗಳಂತೆ ಕೆಲಸ ಮಾಡ್ತಾ ಇದ್ದಾರೆ, ಕಾಮಗಾರಿ ಗುತ್ತಿಗೆ ಮತ್ತು ಜಾಗದ ಕಮಿಷನ್ ವ್ಯವಹಾರ ನಡೆಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಮಾಡ್ತಾ ಇದ್ದು, ಇದು ಸೊರಕೆಯವರ ಹತಾಶ ಮನೋಭಾವವನ್ನು ಎತ್ತಿ ತೋರಿಸುತ್ತೆ ಎಂದರು। ಆ ಪ್ರತಿಭಟನಾ ಸಭೆ ಕೇವಲ ರಾಜಕೀಯ ಪ್ರೇರಿತವಾಗುತ್ತೆ। ಯಾಕಂತ ಹೇಳಿದ್ರೆ ಅವರ ಬ್ಯಾನ ಮತ್ತು ಬಂಟಿಕ್ಸ್ ಅಡಿಯಲ್ಲಿ ಅವರ ಹೊರಗಡೆಯಿಂದ ಅಲ್ಲಿ ಯಾರು ಸಂತ್ರಸ್ತಿದ್ದಾರೆ ಅವರನ್ನು ಕರೆಯದೆ ಅವರು ಯಾರು ಭಾಗವಹಿಸಿಲ್ಲ। ಹೊರಗಡೆಯಿಂದ ಸ್ವಲ್ಪ ಜನವನ್ನು ಕರೆದುಕೊಂಡು ಬಂದು ಅಲ್ಲಿ ಅವರು ರಾಜಕೀಯ ಪ್ರೇರಿತವಾದ ಪ್ರತಿಭಟನೆ ನಡೆಸಿದ್ದಾರೆ। ಜನರಿಗೆ ನ್ಯಾಯ ಒದಗಿಸುವಂತ ಉದ್ದೇಶ ಅವರಲ್ಲಿಲ್ಲ, ಖಂಡಿತವಾಗಿಲ್ಲ। ಯಾಕಂತ ಹೇಳಿದ್ರೆ ಅವರ ರಾಜಕೀಯ ಅಸ್ತಿತ್ವ ಮತ್ತು ಕಾಂಗ್ರೆಸ್ ಪಕ್ಷದ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಬಿಟ್ಟರೆ ಜನರಿಗೆ ಹೋರಾಟ ಮಾಡಿ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶ ಅವರಲ್ಲಿ ಇಲ್ಲ। ಯಾಕಂದ್ರೆ ಅಲ್ಲಿ ಸಂತ್ರಸ್ತರ ಉಪಸ್ಥಿತಿ ಇಲ್ಲ। ಈವರೆಗೆ ನಾವು 2007-8ರಿಂದ 2019 ತನಕ 10 ವರ್ಷಗಳ ಕಾಲ ಜನಜಾಗೃತಿ ಸಮಿತಿ, ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಯಾವುದೇ ಪಕ್ಷ ಇರಲಿ, ಶಾಸಕರು ಸಂಸದರನ್ನು ಒಟ್ಟುಗೂಡಿಸಿಕೊಂಡೇ ಹೋರಾಟವನ್ನು ಮಾಡಿ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಿದ್ದೇವೆ। ಹಲವು ಸಮಸ್ಯೆಗಳಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇವೆ। ಈಗ ಇನ್ನೊಂದು ಕೆಲವು ಸಮಸ್ಯೆಗಳಿದೆ, ಅದನ್ನು ನಾವು ಯಾವುದೇ ಜನಪ್ರತಿಯ ವಿರುದ್ಧವಾಗಿ ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳದೆ ಒಳ್ಳೆಯ ರೀತಿಯ ಹೋರಾಟವನ್ನು ಮಾಡಿಕೊಂಡು ನ್ಯಾಯಯುತ ವೇದಿಕೆಯಲ್ಲಿ ಅವರಿಗೊಂದು ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ನಮ್ಮ ಪ್ರಯತ್ನ ಇದೆ। ಆಗ ಯಾರು ಹೇಳದೆ ನಾವೆಲ್ಲರೂ ಅದನ್ನು ತಡೆ ಹಿಡಿದಿದ್ದೇವೆ। ಜನರನ್ನು ಕೂಡ ಕರ್ಕೊಂಡು ಡಿಸಿ ಅವರ ಹತ್ರ ಹೋಗಿ ಮಾತಾಡಿದ್ದೇವೆ। ಜಿಲ್ಲಾಧಿಕಾರಿ ಅವರು ಕೂಡ ಹೇಳಿದ್ದಾರೆ, ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಖಂಡಿತ ಇದನ್ನು ನಿಭಾಯಿಸ್ತೇವೆ ಅಂತ। ನಾವು ಯಾವುದೇ ಒಂದು ರಾಜಕೀಯ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ, ಏನೋ ಒಂದು ನಮಗೆ ಪಕ್ಷ ಅವಕಾಶ ಕೊಟ್ಟಿದೆ, ಅದನ್ನು ಸಮರ್ಪಕ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಜನರ ಸೇವೆ ಮಾಡ್ತಿದ್ದೇವೆ। ನಮ್ದು ಖಂಡನೆ ಇಷ್ಟೇ, ಅವರು ಮೊನ್ನೆ ಏನು ಉಲ್ಲೇಖ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಪಂಚಾಯತ್ ಸದಸ್ಯರು ಏನು ದಳ್ಳಾಳಿ ವ್ಯಾಪಾರ ಮಾಡ್ತಿದ್ದಾರೆ, ಕಮಿಷನ್ಗಾಗಿ ನೋಡ್ತಿದ್ದಾರೆ, ಮತ್ತೆ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ನೋಡ್ತಿದ್ದಾರೆ, ಅದಕ್ಕೆ ನನ್ನ ಸಂಪೂರ್ಣ ಖಂಡನೆ ಉಂಟು। ನಂದು ವಿನಯ್ ಕುಮಾರ್ ಸೊರಕೆ ಅವರಿಗೆ ಸವಾಲಿಷ್ಟೇ, ಅವರು ಇವತ್ತಿಂದ 24 ಗಂಟೆ ಒಳಗೆ ಇದನ್ನು ಅವರು ಸಾಬೀತುಪಡಿಸಬೇಕು। ಅವರು ಹಿಟ್ ಅಂಡ್ ರನ್ ಮಾಡೋದು ಬೇಡ।